ಮಾತು ಸ್ಪಷ್ಟವಾಗಿರಬೇಕು. ಮುಖ ಗಂಟಿಕ್ಕಿ ಮಾತನಾಡಬಾರದು. ಮಾತನಾಡುವಾಗ ಸಮಯ ಪ್ರಜ್ಞೆ ಅವಶ್ಯಕ. ಗೊತ್ತಿಲ್ಲದ ವಿಷಯದ ಬಗ್ಗೆ ಮಾತನಾಡಬಾರದು. ನಮ್ಮ ಮಾತು ಬೇರೆಯವರನ್ನು ನೋಯಿಸುವಂತೆ ಇರಬಾರದು. ಸಂದರ್ಭಕ್ಕೆ ತಕ್ಕಂತೆ ಮಾತನಾಡಬೇಕು. ಅನಾವಶ್ಯಕವಾದ ಮಾತುಗಳನ್ನು ಮಾತನಾಡಬಾರದು. ವ್ಯಕ್ತಿಗತ ಟೀಕೆ, ನಿಂದನೆ ಮಾತಿನಲ್ಲಿ ಇರಬಾರದು. ಮಾತು ವಾದ ಮಾಡುವಂತಿರಬಾರದು. ಮಾತಿನಲ್ಲಿ ಅಹಂ ಇರಬಾರದು. ಬೇರೆಯವರು ಮಾತನಾಡುವಾಗ ಅರ್ಧಕ್ಕೆ ಮಾತನಾಡಬಾರದು. ಬೇರೆಯವರ ಮಾತನ್ನು ಕೇಳುವ ಸಹನೆ ಇರಬೇಕು. ಮಾತನಾಡುವ ಸಂದರ್ಭದಲ್ಲಿ ನಿಮ್ಮ ಮಾತಿನ ಅಗತ್ಯ, ಅನಿವಾರ್ಯತೆ ಇದ್ದರೆ ಮಾತ್ರ ಮಾತನಾಡಬೇಕು. ಮಾತನಾಡುವಾಗ ಬೇರೆಯವರ ಪ್ರತಿಕ್ರಿಯೆ ಹೇಗಿದೆ, ಅವರು ನಿಮ್ಮನ್ನು ಆಲಿಸುತ್ತಿದ್ದಾರೆಯೇ ಎಂದು ಗಮನಿಸಬೇಕು. ಮಾತನಾಡುವಾಗ ಸಂಕುಚಿತ ಮನೋಭಾವನೆ ತೋರಿಸದೆ ಹೃದಯ ವೈಶಾಲ್ಯತೆ ತೋರಬೇಕು. ಮಾತು ಕಿವಿಹಾಸ್ಯದಿಂದ ಕೂಡಿದ್ದಾಗಿದ್ದರೆ ಚೆಂದ. ನಿಮ್ಮ ಮಾತಿಗೆ ಗೌರವ ಮನ್ನಣೆಗಳಿರಬೇಕು. ಮಾತು ಸ್ನೇಹಪೂರ್ವಕವಾಗಿರಬೇಕು. ಮಾತಿನಲ್ಲಿ ಆತ್ಮವಿಶ್ವಾಸವಿರಬೇಕು. ಮಾತೇ ಮುತ್ತು, ಮಾತೇ ಮೃತ್ಯು. ಮಾತು ಬೆಳ್ಳಿ, ಮೌನ ಬಂಗಾರ. ಮಾತನಾಡುವಾಗ ಸದಾ ತುಟಿಯ ಮೇಲೊಂದು ಮುಗುಳ್ನಗೆ ಇರಬೇಕು.